ಉಳ್ಳಾಲ ನಗರ ಪ್ರದೇಶದ ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ 10 ಡಿಜಿಟಲ್ ವಾಟರ್ ಕಿಯೋಸ್ಕ್ ಆರಂಭಗೊಳ್ಳಲಿದ್ದು ಪ್ರಾರಂಭದ ಹಂತವಾಗಿ 5 ಘಟಕ ಉಳ್ಳಾಲ ಮಾಸ್ತಿಕಟ್ಟೆಯಲ್ಲಿ ಚಾಲನೆ ನೀಡುವುದಾಗಿ ಶಾಸಕ ಯುಟಿ ಖಾದರ್ ತಿಳಿಸಿದರು. ಉಳ್ಳಾಲ ಕೋಡಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ನಾನು ಆರೋಗ್ಯ ಸಚಿವರಾಗಿದ್ದಾಗ ಉಳ್ಳಾಲ ನಗರಸಭೆಯ ಅಭಿವೃದ್ಧಿಗೆ 25 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು, ಈ ನಿಧಿಯಡಿ ಇನ್ನೋಡಿ ಸಂಸ್ಥೆಯ ಸಹಯೋಗದೊಂದಿಗೆ 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ 10 ಘಟಕ ಆರಂಭಗೊಳ್ಳಲಿದ್ದು ಉದ್ಘಾಟನೆಗೆ 5 ಘಟಕ ಸಿದ್ಧಗೊಂಡಿದೆ ಎಂದ ಅವರು 10 ರೂಪಾಯಿಗೆ 20 ಲೀಟರ್ ನೀರು ಕಾರ್ಡ್ ಅಥವಾ ಕಾಯಿನ್ ಹಾಕಿ ಪಡೆದುಕೊಳ್ಳಬಹುದು ಎಂದು ಹೇಳಿದರು. ಜನಸಾಮಾನ್ಯ ಕೂಡ ಬರೀ ಅನುಕೂಲವಸ್ಥ ವರ್ಗದವರು ಮಾತ್ರ ಅಲ್ಲ, ಅಥವಾ ಯಾರಿಗೆ ಅನುಕೂಲ ಇದ್ದೇ ಅವರು ಮಾತ್ರ ಇವತ್ತು ಬಿಸ್ಲರಿ ಬಾಟ್ಲ್ ಅಂತ ತಗೊಂಡು ಬರುವುದಂತಲ್ಲ, ಜನಸಾಮಾನ್ಯರು ಕೂಡ ಅವ್ರ ಕುಟುಂಬಸ್ಥರ ಮಕ್ಕಳು ಕೂಡ ಶುದ್ಧ ಕುಡಿಯೋ ನೀರು ಇವತ್ತು ಕುಡಿಬೇಕೆಂಬ ಉದ್ದೇಶದಿಂದ ಉಳ್ಳಾಲ ನಗರಸಭೆ ವ್ಯಾಪ್ತಿಯಲ್ಲಿ ನಾವಿವತ್ತು ಹೊಸತೊಂದು ಟೆಕ್ನಾಲಜಿ ಮುಖಾಂತರ CDI ಟೆಕ್ನಾಲಜಿ ಮುಖಾಂತರ ಪ್ಯೂರಿಫೈಡ್ ವಾಟರ್ ಸಿಸ್ಟಮ್ ನಾವಿವತ್ತು ಉಳ್ಳಾಲ ನಗರಸಭೆಯಲ್ಲಿ ನಾವಿವತ್ತು ಅಳವಡಿಸ್ತಾ ಇದ್ದೇವೆ. ಇದು ಬಹುಶಃ ನಾನು ಹಿಂದೆ ಆರೋಗ್ಯ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಉಳ್ಳಾಲ ನಗರಸಭೆ ವ್ಯಾಪ್ತಿಗೆ 25 ಕೋಟಿ ರೂಪಾಯಿ ಅನುದಾನ ನಾವಿವತ್ತು ನಗರ ಉತ್ಥಾನದಲ್ಲಿ ಬಿಡುಗಡೆ ಮಾಡಿದೆವು. ಆ ನಗರ ಉತ್ಥಾನ ಯೋಜನೆ ಅಡಿಯಲ್ಲಿ ಈ ಒಂದು ಪ್ರಾಜೆಕ್ಟ್ ಕೂಡ ಒಂದು ಪ್ಲ್ಯಾನ್. ಇಡೀ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಮಟ್ಟದಲ್ಲಿ ಈ ರೀತಿಯ ಒಂದು ಪ್ಯೂರಿಫೈಡ್ ವಾಟರ್ ಎಲ್ಲಿ ಅದು ಸ್ಥಾಪನೆ ಆಗಿದ್ದರೆ ಅದು ಪ್ರಪ್ರಥಮವಾಗಿ ಉಳ್ಳಾಲದ ನಗರಸಭೆ ವ್ಯಾಪ್ತಿಯಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಹೆಮ್ಮೆ ಇವತ್ತು ಪಡ್ತೇನೆ. ಇನ್ನೋಡಿ ಸಂಸ್ಥೆಯ ಮುಖ್ಯಸ್ಥ ಸುನೀಲ್ ಬಳ್ಳಾಲ್ ತಾಂತ್ರಿಕ ಮಾಹಿತಿಯನ್ನ ನೀಡಿದರು. ಇದು IIT ಮದ್ರಾಸ್ ಮೂಲಕ ಸ್ಥಾಪನೆ ಆಗಿರುವಂಥ ಒಂದು ಇನ್ಕ್ಯುಬೇಟೆಡ್ ಕಂಪನಿ ಅಂತ ಹೇಳ್ತಾರೆ. ನಾವು ಈ ನೀರಲ್ಲಿ ಎಲ್ಲರೂ ಮಾಡ್ತಾ ಇದ್ದು RO ಪ್ಲಾಂಟ್ ಅಂತ ನಿಮಗೆಲ್ಲ ಗೊತ್ತು. RO ಪ್ಲಾಂಟ್ ಘಟಕಗಳು ಆಗ್ತಾ ಇದ್ದಾವೆ, ಅದು ನೋಡ್ತಾ ಇದ್ದೀರಾ. ನಾವು ಅದನ್ನು ಚೇಂಜ್ ಮಾಡಿ ಬೇರೆ ಟೆಕ್ನಾಲಜಿ ಏನಾದರೂ ಬರ್ಬೋದಾ, ಇನ್ನೂ ಒಳ್ಳೆಯದಾಗಲಿಕ್ಕೆ ಅಂತ ನಾವು ನೋಡ್ತಾ ಇದ್ವಿ. ಆ ಥರ ಪ್ರಾರಂಭಿಸಿದ್ದೀವಿ ಈ ಒಂದು ಇನ್ನೋಡಿಯ ವಾಟರ್ ಟೆಕ್ನಾಲಜಿ. ಇದರಲ್ಲಿ ದ ಟೆಕ್ನಾಲಜಿ ಇಸ್ ಕಾಲ್ಡ್ CDI, ಕೆಪಾಸಿಟಿವ್ ಡಿಐನೈಸೇಷನ್ ಅಂತ, ಕಂಪೇರ್ ಟು RO ವಿಚ್ ಇಸ್ ರಿವರ್ಸ್ ಆಸ್ಮೋಸಿಸ್. ಮೇಜರ್ ಡಿಫ್ರೆನ್ಸ್ ಏನು ಅಂತ ಸಾಹೇಬ್ರು ಹೇಳಿದಂಗೆ, ದ ಬೇಸಿಕ್ ಡಿಫ್ರೆನ್ಸ್ ಇಸ್ ದಟ್ ವಿ ಡೋಂಟ್ ವೇಸ್ಟ್ ವಾಟರ್, ವೇಸ್ಟೇಜ್ ಕಮ್ಮಿ. ಆಮೇಲೆ ನೀವು ವಾಟರ್ನ ನಿಮಗೆ ಬೇಕಾಗಿರೋದು ವಾಟ್ ಹ್ಯಾಪನ್ಸ್ ನಾರ್ಮಲ್ ಮಿನರಲ್ ವಾಟರ್ ಅಂತ ನಾವು 100 ರೂಪಾಯಿ ಕೊಟ್ಟು 1 ಲೀಟರ್ ಬಾಟಲ್ ತೊಗೋತೀವಿ ಮಿನರಲ್ ವಾಟರ್ ಅಂತ. ಅದರಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ, ಆದರೆ ಮಿನರಲ್ ವಾಟರ್ ಅಪ್ಪ ಅಂತೇಳಿ ನಾವು ಹೇಳ್ತೀವಿ. ಸೊ ಅಂಥ ಮಿನರಲ್ ವಾಟರ್ನ ನಮ್ಗೆ ಕೊಡ್ಬೋದಂತ ನಾವು ನೋಡ್ತಾ ಇದ್ದೀವಿ. ಆ ಪ್ರಯತ್ನ ನಾವು ಮಾಡ್ತಾ ಇದ್ವಿ, ಆ್ಯಂಡ್ ವಿ ಆರ್ ಸಕ್ಸಸ್ಫುಲ್ ಇನ್ ದಟ್. ನಾವು ಅದನ್ನು ನೋಡಿಕೊಂಡು ಮಿನರಲ್ಸ್ ಆ್ಯಂಡ್ ಸಾಲ್ಟ್ ವಿಚ್ ಆರ್ ನೀಡೆಡ್ ಬೈ ದ ಬಾಡಿ, ಲೈಕ್ ಕ್ಯಾಲ್ಶಿಯಮು, ಮೆಗ್ನೀಷಿಯಮು, ಸಮ್ ಅದರ್ ಸೋಡಿಯಂ ಸಾಲ್ಟ್ಸು, ಸಮ್ ಅದರ್ ಮಿನರಲ್ಸು, ಇದೆಲ್ಲ ಬೇಕಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಇನ್ನೋಡಿ ಸಂಸ್ಥೆಯ ಪ್ರಬಂಧಕ ತಂಗದೊರೈ, ಕೌನ್ಸಿಲರ್ಗಳಾದ ಬಾಜಿಲ್ ಡಿಸೋಜಾ, UA ಇಸ್ಮಾಯಿಲ್, ವೀಣಾ ಡಿಸೋಜಾ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.